ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನನ್ನ ಚಾನಲಲ್ಲಿ ಇದೊಂದು ಸ್ಪೆಷಲ್ ಎಪಿಸೋಡ್. ಇವತ್ತು ಒಬ್ಬ ಪಾಪ್ಯುಲರ್ ರಿಯಾಲ್ಟರ್, ಟೊರೊಂಟೊದಲ್ಲಿರುವಂಥ ಪಾಪ್ಯುಲರ್ ರಿಯಾಲ್ಟರ್, ನಮ್ಮ ಕನ್ನಡದವರೇ ಆಗಿರುವಂಥ ಶಿವದೇಸಾಯಿ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅವರ ಮನೆಗೆ ಹೋಗಿ ಅವರ ಒಂದು ಇಂಟರ್ವ್ಯೂ ತೊಗೊಂಡು, ಈ ಇಂಟರ್ವ್ಯೂಯಿಂದ ಖಂಡಿತವಾಗ್ಲೂ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ. ಕೆನಡಾದಲ್ಲಿ ಇರೋರ್ಗಾಗಿರ್ಬೋದು ಅಥವಾ ಕೆನಡಾಗೆ ಬರಬೇಕು ಅಂತ ಇರೋರಿಗೆ ಒಂದು ಯೂಸ್ಫುಲ್ ಮಾಹಿತಿಗಳು ಖಂಡಿತ ಸಿಗುತ್ತೆ ಈ ಒಂದು ಇಂಟರ್ವ್ಯೂಯಿಂದ. ಸೊ ಕೊನೆ ತನಕ ಈ ವಿಡಿಯೋನ ನೋಡೋದನ್ನು ಮಾತ್ರ ಮರಿಬೇಡಿ. ಸದ್ಯಕ್ಕೆ ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಅವ್ರ ಇಂಟರ್ವ್ಯೂ ತೊಗೊಳ್ಳೋಣ, ಬನ್ನಿ. ನಮಸ್ಕಾರ, ಬನ್ನಿ ಬನ್ನಿ. ಕೂತ್ಕೊಳ್ಳಿ. ಕಾಫಿ ಟೀ ಏನಾದರೂ ಬೇಕಾ? ಇಲ್ಲ, ಏನು ಬೇಡ. ಇಲ್ಲೇ ಆಚೆ ಹೋಗಿ ಬರ್ತೀನಿ ಅವ್ನು ಕರ್ಕೊಂಡು. ಆಚೆ ಹೋಗೋಕ್ಕಾಗಿಲ್ಲ, ತಗಡಿ ಪೂಲ್ ಟೇಬಲ್ ಇದೆ, ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು ನೀವು. ಪ್ರಜ್ಞೆ ಅವರೇ, ಕಾಫಿನಾ ಟೀನಾ? ಟೀ ಆಗ್ಬೋದು ಸರ್. ನನಗೂ ಟೀ ಇಷ್ಟ. ಓಕೆ, ಟೀ ಮಾಡ್ತೀನಿ, ಸಖತ್ತಾಗಿ ಮಾಡ್ತೀನಿ. ಇದು ಜಿಂಜರ್ ಹಾಕಿ ಮಾಡ್ತೀನಿ. ಗಿವ್ ಮಿ ಜಸ್ಟ್ 2 minutes. ಟೀ ರೆಡಿ ಪ್ರಜ್ಞೆ ಅವರೇ? ಥ್ಯಾಂಕ್ ಯು. ಟೀ ಕುಡಿದ್ಬಿಟ್ಟು ಶುರು ಮಾಡೋಣ ಸರ್. ಆಸ್ ಯು ವಿಶ್. ಎಲ್ಲಿ ಸರ್? ಶಿಲ್ಪ ಅವ್ರು ಕಾಣಿಸ್ತಾನೆ ಇಲ್ಲ. ಟೀನು ನೀವೇ ಮಾಡ್ತಾ ಇದ್ದೀರಾ? ಅವರು ಸೀಸನ್ ಇಂಡಿಯಾ. ಓ ನೈಸ್. ಇಂಟರ್ವ್ಯೂ ಶುರು ಮಾಡೋಣ ಸರ್. ಎಸ್. ನಾವಿದ್ದೀವಿ ಶಿವದೇಸಾಯಿ ಅವ್ರ ಮನೆಯಲ್ಲಿ. ಇವರು ಇಲ್ಲಿ ರಿಯಾಲ್ಟರ್ ಆಗಿದ್ದಾರೆ. ಕಳೆದ 22 ವರ್ಷಗಳಿಂದ ಕೆನಡಾದ ಟೊರೊಂಟೊದಲ್ಲಿ ವಾಸವಾಗಿದ್ದಾರೆ. ಇವರು ಇಂಡಿಯಾದಲ್ಲಿ ಮೂಲತಃ ಕಲಬುರ್ಗಿಯವರು. ಇಲ್ಲಿ ಜನಗಳಿಗೆ ಮನೆ ಬೈ ಮಾಡೋದಕ್ಕೆ ಅಥವಾ ಅದನ್ನು ಮಾರೋದಕ್ಕೆ ಎಲ್ಲದಕ್ಕೂ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮುಖ್ಯವಾಗಿ ನಮ್ಮ ಕನ್ನಡ ಕಮ್ಯುನಿಟಿಯಲ್ಲಿ ಬಹಳ ಜನ ಇವರಿಂದ ತುಂಬಾ ಸಹಾಯ ಪಡ್ಕೊಂಡಿದ್ದಾರೆ. ಯಾಕಂದರೆ ಇವರು ಬರೀ ರಿಯಾಲ್ಟರ್ ಆಗಿ ಅಷ್ಟೇ ಅಲ್ಲ, ಇಲ್ಲಿ ಒಂದು ಏನೇ ಇವೆಂಟ್ಸ್ ನಡಿಬೋದು ಅಥವಾ ತುಂಬ ಸಂಘಗಳಿದೆ, ಅದಕ್ಕೆಲ್ಲದಕ್ಕೂ ಸ್ಪಾನ್ಸರ್ ಮಾಡ್ತಾರೆ. ಕನ್ನಡ ಅಂತ ಅಷ್ಟೇ ಅಲ್ಲ, ಬೇರೆ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಎಲ್ಲ ಕಮ್ಯುನಿಟಿಯಲ್ಲೂ ಆಗುವಂಥ ಎಲ್ಲ ಒಂದು ಇವೆಂಟ್ಗಳಿಗೆ ಅವರು ಸಹಾಯ ಮಾಡ್ತಾರೆ, ಎಲ್ಲದಕ್ಕೂ ಪ್ರೋತ್ಸಾಹ ಮಾಡ್ತಾರೆ. ಹಾಗೆ ಇಲ್ಲಿ ಬರುವಂಥ ಈಗ ತುಂಬ ಜನ ಸ್ಟೂಡೆಂಟ್ ವೀಸಾದಲ್ಲಿ ಬರ್ತಾರೆ ಅಥವಾ ನ್ಯೂ ಇಮಿಗ್ರೆಂಟ್ಸ್ ಬರ್ತಾರೆ. ಸೊ ಅವರೆಲ್ಲರಿಗೂ ಹೆಲ್ಪ್ ಮಾಡಿದ್ದಾರೆ. ಅದರಲ್ಲೂ ಕೆನಡಾದಲ್ಲಿ ಒಂದು ಜಾಬ್ ತಗೊಳ್ಳೋದೇ ಒಂದು ದೊಡ್ಡ ಕೆಲಸ ಇಲ್ಲಿ. ಸೊ ಇಲ್ಲಿ ಜಾಬ್ ಹುಡ್ಕೊಡೋದಕ್ಕೂ ಅವರು ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಅವರು ಇಲ್ಲಿ ಕನ್ನಡ ಕಮ್ಯುನಿಟಿ ಆಗಿರ್ಬೋದು ಅಥವಾ ಆಲ್ಮೋಸ್ಟ್ ಟೊರೊಂಟೊದಲ್ಲಿ ತುಂಬಾ ಪಾಪ್ಯುಲರ್ ಆಗಿದ್ದಾರೆ ಅಲ್ವಾ ಶಿವದೇಸಾಯಿ ಅವರೇ? ತುಂಬ ದೊಡ್ಡ ಮಾತು. ನನ್ನ ಕಲೆ ಆದಷ್ಟು ಸಹಾಯ ಮಾಡ್ತೀನಿ ಕನ್ನಡದವರಿಗೆ, ಎಸ್ಪೆಷಲಿ ನನ್ನ ಕಮ್ಯುನಿಟಿಗೆ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಆ್ಯಂಡ್ ಟೇಕಿಂಗ್ ಮೈ ಇಂಟರ್ವ್ಯೂ. ಆಲ್ಸೋ ಒನ್ ಮೋರ್, ಐ ಆಮ್ ವೆರಿ ಗ್ರೇಟ್ಫುಲ್ ಯುವರ್ ಶೋಕೇಸಿಂಗ್ ಆನ್ ಯುವರ್ ಚಾನಲ್ ಮೈ ಇಂಟರ್ವ್ಯೂ. ಸೊ ಇವಾಗ ಕೆನಡಾದಲ್ಲಿ ನಾವು ಇವಾಗ ಒಂದು ಮನೆ ತೊಗೋಬೇಕು ಅಂದರೆ ಅದಕ್ಕೆ ಏನೇನು ಪ್ರೊಸೀಜರ್ಗಳಿರುತ್ತೆ? ಇದು ವೆರಿ ವಾಸ್ಟ್ ಸಬ್ಜೆಕ್ಟು, ಬಟ್ ಕೇಸ್ ಟು ಕೇಸ್ ಇಸ್ ಡಿಫ್ರೆಂಟು. ಬಟ್ ಮಿನಿಮಮ್ ಅಂದರೆ ದ 3 things. ಒನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಫುಲ್ ಟೈಮ್ ಜಾಬ್ ಬೇಕು, ಬೇಸಿಕ್ ಥಿಂಗು. ಸೆಕೆಂಡ್ ಥಿಂಗ್ ಇಸ್ ಕ್ರೆಡಿಟ್ ಹಿಸ್ಟ್ರಿ. ಥರ್ಡ್ ಅಂದರೆ ಅವರಿಗೆ ನೇಬರ್ಹುಡ್ಡು, ಅವರು ಬಜೆಟು, ಪ್ರೈಸು ಗೊತ್ತಿದ್ರೆ ಈಸಿ ಆಗುತ್ತೆ. ಒನ್ಸ್ ದೇ ಹ್ಯಾವ್ ಎ ಗುಡ್ ಜಾಬ್, ಕ್ರೆಡಿಟ್ ಹಿಸ್ಟ್ರಿ, ದೇ ಕ್ಯಾನ್ ಗೋ ಟು ಎನಿ ಲೆಂಡರ್, ಎನಿ ಬ್ಯಾಂಕ್ಸು, ಲೈಕ್ ಎನಿ ಬ್ಯಾಂಕ್ಸ್ ಹೋಗಿ ದೆನ್ ಗೆಟ್ ಪ್ರೀ ಅಪ್ರೂವಲ್. ಸೊ ಬೇಸ್ಡ್ ಆನ್ ದಟ್ ದೇ ಕ್ಯಾನ್ ಏಬಲ್ ಟು ಅಟ್ಲೀಸ್ಟ್ ಗೊತ್ತಾಗುತ್ತೆ ಐಡಿಯಾ ಹೌ ಮಚ್ ದೇ ಕ್ಯಾನ್ ಕ್ವಾಲಿಫೈ. ಅದು ಅವಾಗ ಈಸಿ ಆಗುತ್ತೆ ಅವ್ರಿಗೆ. ಹಂಟಿಂಗ್ ಅಂದರೆ ಮನೆ ಎಲ್ಲಿ ಯಾವ ಏರಿಯಾ ನೋಡ್ಬೇಕು, ಏನು ನೇಬರ್ಹುಡ್ ನೋಡ್ಬೇಕು, ಎಷ್ಟು ಬಜೆಟ್ ಇದೆ ಅಂತ. ಐ ಕ್ಯಾನ್ ಹೆಲ್ಪ್ ಫ್ರಮ್ ಸ್ಕ್ರ್ಯಾಚ್ ಟು ಅಪ್ ಟು ಫಿನಿಶ್. ಸೇ ಮಾರ್ಗೇಜು, ಲಾಯರು, ಇನ್ಸ್ಪೆಕ್ಷನು, ಐ ಹ್ಯಾವ್ ಹೋಲ್ ಟೀಮ್. ರೆಸಿಡೆನ್ಷಿಯಲ್ ಇರ್ಬೋದು, ಕಮರ್ಷಿಯಲ್ಲು, ಇಂಡಸ್ಟ್ರಿಯಲ್ಲು. ಮುಂಚೆ ಐ ಡೂ ಲಾಟ್ ಆಫ್ ಇಂಡಸ್ಟ್ರಿಯಲ್ ಕಮರ್ಷಿಯಲ್, ಬಟ್ ಇವೆಂಚುಲಿ ಐ ಶಿಫ್ಟೆಡ್ ಟು ರೆಸಿಡೆನ್ಷಿಯಲ್, ಬಟ್ ಸ್ಟಿಲ್ ಟುಡೇ ಐ ಕ್ಯಾನ್ ಡೂ ಬೋತ್. ಸೊ ಇವಾಗ ಮನೆ ತಗೊಳ್ಳೋ ಪ್ರೊಸೀಜರ್ಸ್ ಗೊತ್ತಾಯಿತು ಒಂದು ಮೇನ್ ಆಗಿ. ಇವಾಗ ಅದೇ ಡೌನ್ ಪೇಮೆಂಟ್ ಬಗ್ಗೆ ಹೇಳೋದಾದರೆ ಅದು ಯಾವ ಥರ, ಎಷ್ಟು ಡೌನ್ ಪೇಮೆಂಟ್ ಇರಬೇಕಾಗುತ್ತೆ? ಮಿನಿಮಮ್ ವಿ ನೀಡ್ 5% ಡೌನ್ ಪೇಮೆಂಟ್ ಬೇಕು. ಅಪ್ ಟು $500,000 ವಿ ನೀಡ್ 5%. ಅಬೌವ್ $500,000 ವಿ ನೀಡ್ 10% ಡೌನ್ ಪೇಮೆಂಟ್. ದರ್ ಇಸ್ ಒನ್ ಮೋರ್ ಥಿಂಗ್ ಹಿಯರ್ ಇನ್ ಇಸ್ ಕಾಲ್ಡ್ CHMC, ಕೆನಡಿಯನ್ ಹೌಸಿಂಗ್ ಮಾರ್ಕೆಟ್ ಕಾರ್ಪೊರೇಷನ್ ಅಂತ. That's insurance. If you pay more than 20% or more than that, you don't need to pay that insurance. That's one-time payment normally. If you pay less than 20%, it applies to you. So, but basic thing is if you have a good salary, if you qualify, then 5% is enough to buy
ಇನ್ ಕೆನಡಾ, ಎಸ್ಪೆಷಲಿ ಇನ್ Ontario. ಸೊ ಇವಾಗ ತುಂಬ ಜನ ಇಂಡಿಯಾಯಿಂದ ಇಮಿಗ್ರೆಂಟ್ಸ್ ಆಗಿ ಬರ್ತಾನೆ ಇದ್ದಾರೆ. ಸೊ ಇವಾಗ ಆಸ್ಪೈರಿಂಗ್ ಇಮಿಗ್ರೆಂಟ್ಸ್ಗೆ ನೀವು ಏನು ಸಲಹೆ ಕೊಡ್ತೀರಾ ಸರ್? ಐಮ್ ವೆರಿ ಗ್ಲಾಡ್ ಯು ಆಸ್ಕ್ ದಿಸ್ ಕ್ವಶನ್. ಬಿಕಾಸ್ ನಾವು ಸ್ಟಾರ್ಟಿಂಗ್ ಬಂದಾಗ 1997 ತುಂಬ ಕಷ್ಟಪಟ್ಟಿದ್ದೆ ನಾನು ಮತ್ತು ನಮ್ಮ ವೈಫ್ ಶಿಲ್ಪ. ನಮ್ಮ ವೈಫ್ ಬಂದು ಆಲ್ಸೋ ಶಿ ಈಸ್ ಎ ಕಂಪ್ಯೂಟರ್ ಇಂಜಿನಿಯರ್. ಇವನ್ ದೋ ವಿ ವೆರಿ ಹಾರ್ಡ್ ಟು ಗೆಟ್ ಜಾಬ್ಸ್ ದಟ್ ಪಾಯಿಂಟ್ ಆಫ್ ಟೈಮ್. ಅವಾಗ ನಾನು ಐ ಡಿಡ್ 1 year ಇ-ಕಾಮರ್ಸ್ ಕೋರ್ಸ್ ಮಾಡಿ, ದೆನ್ 6 months 1 years ನಾನು ಆ್ಯಸ್ ಎ ಪ್ರೋಗ್ರಾಮರ್ ವರ್ಕ್ ಮಾಡಿದೆ. ಬಟ್ ಐ ಕುಡಂಟ್ ವರ್ಕ್ ಔಟ್ ಫಾರ್ ಮಿ ಬಿಕಾಸ್ ಐ ಬಿಲಾಂಗ್ಸ್ ಟು ಬಿಸ್ನೆಸ್ ಫ್ಯಾಮಿಲಿ. ನನ್ನ ತಲೆಗೆ ಬರಲಿಲ್ಲ ಅದನ್ನು ಗೀಡಿಂಗು. ಅವಾಗ ಕಷ್ಟ ಆಗ್ತದೆ ಎನಿವೆ. ಸೊ ಅದಕ್ಕೆ ನಾನು ಅಲ್ಲಿಂದ ದೆನ್ ಐ ಸ್ವಿಚ್ ಟು ರಿಯಲ್ ಎಸ್ಟೇಟ್ 2001-2002. ಸೊ ಬೈ ಗಾಡ್ಸ್ ಗ್ರೇಸ್ ಐ ಆಮ್ ಡೂಯಿಂಗ್ ವೆರಿ ಗ್ರೇಟ್. ಇಲ್ಲಿವರೆಗೆ 800-900 ಮನೆ ಮಾಡಿದ್ದೀನಿ ನಾನು. ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದೀನಿ. ಸೊ ನಾನು ಇಷ್ಟೇ ಹೇಳೋದಲ್ಲ ಬರೋರಿಗೆ, ನಮ್ಮ ಎಸ್ಪೆಷಲಿ ಇಮಿಗ್ರೆಂಟು ನಮ್ಮ ಕನ್ನಡದವರಿಗೆ, ಒಳ್ಳೆ ಹೋಮ್ವರ್ಕ್ ಮಾಡಿಕೊಂಡು ಫುಲ್ ರಿಸರ್ಚ್ ಮಾಡ್ಕೊಂಡು ಬನ್ನಿ. ಇಟ್ಸ್ ನಾಟ್ ಈಸಿ ಟಾಸ್ಕ್. ಬಂದ ತಕ್ಷಣ ಇಮಿಡಿಯೇಟ್ಲಿ ಅನಿಸುತ್ತೆ ರೆಡ್ ಕಾರ್ಪೆಟ್ ಅಂತ, ಆ ಥರ ಏನಿಲ್ಲ ಇಲ್ಲಿ. ಇವನ್ ದೋ ಎನಿ ಹೆಲ್ಪ್ ಇದ್ರೂ ಡೆಫಿನೆಟ್ಲಿ ನಾನು ಕನ್ನಡದವ್ರಿಗೆ ಎನಿ ಟೈಮ್ ನಾನು ಹೆಲ್ಪ್ ಮಾಡ್ತೀನಿ. ಕಾಂಟ್ಯಾಕ್ಟ್ ಮಾಡಿ ಅಥವಾ ಇಮೇಲ್ ಮಾಡಿ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿ ತುಂಬ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ. ತುಂಬ ಥ್ಯಾಂಕ್ ಯು ಸರ್. ಹಾಗೆ ಇವಾಗ ಆಸ್ಪೈರಿಂಗ್ ಇಮಿಗ್ರೆಂಟ್ಸ್ ಆಗಿರ್ಬೋದು ಅಥವಾ ಇಲ್ಲೇ ಇರೋರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮನ್ನು? ಯು ಕ್ಯಾನ್ ಕಾಂಟ್ಯಾಕ್ಟ್ ಅಟ್ support@shivadesai.com. ನಮ್ಮ ಟೀಮಲ್ಲಿ ಯಾರಾದರೂ ನಿಮ್ಗೊಂದು 2-3 ಡೇಸಲ್ಲಿ ವಾಪಸ್ಸು ರಿಪ್ಲೈ ಅಥವಾ ದಿಲ್ ರೆಸ್ಪಾಂಡ್ ಯು. ಆ್ಯಂಡ್ ಟಾಪ್ ಆಫ್ ದಟ್ ಐ ಆಮ್ ವೆರಿ ಆ್ಯಕ್ಟಿವ್ ಇನ್ ಸೋಷಿಯಲ್ ಮೀಡಿಯಾ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ ಚಾನಲ್ ಇದೆ. ಯು ಕ್ಯಾನ್ ಸಬ್ಸ್ಕ್ರೈಬ್ ಆನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಪ್ರಜ್ಞಾ ಅವರೇ ಫಾರ್ ಕಂಡಕ್ಟಿಂಗ್ ದಿಸ್ ಇಂಟರ್ವ್ಯೂ ಆನ್ ಯೂರ್ ಯೂಟ್ಯೂಬ್ ಚಾನಲ್. ಇಟ್ಸ್ ಮೈ ಪ್ಲೇಸರ್ ಸರ್, ಥ್ಯಾಂಕ್ ಯು. ಇಷ್ಟೇ ಅಲ್ಲ, ನೆಕ್ಸ್ಟ್ ನಿಮ್ಮ ಇದರಲ್ಲಿ ನಾನು ಅಲ್ಲಿ ಬ್ರಿಂಗ್ ಮೈ ಕಲೀಗ್ಸು, ಮೈ ಫ್ರೆಂಡ್ಸ್ ಇಂಟರ್ವ್ಯೂ ಮಾಡ್ಬೋದು. ಲೈಕ್ ಮಾರ್ಟ್ಗೇಜು, ಇಮಿಗ್ರೇಷನ್ ಲಾಯರು, ಇನ್ಶೂರೆನ್ಸು. ಖಂಡಿತ ಮಾಡೋಣ. ಒನ್ ಸೆಕೆಂಡ್, ಥ್ಯಾಂಕ್ ಯು ವೆರಿ ಮಚ್. ಯಾ, ಥ್ಯಾಂಕ್ ಯು ಸರ್. ಸೊ ಗೊತ್ತಾಯ್ತಲ್ಲ ವೀಕ್ಷಕರೇ, ನೀವು ಇವಾಗ ಇಲ್ಲಿ ಹೊಸದಾಗಿ ಬರ್ತಾ ಇದ್ದೀರಾ ಅಥವಾ ಇಲ್ಲೇ ಇದ್ದೀರಾ, ನಮಗೊಂದು ಮನೆ ತೊಗೋಬೇಕು ಅಥವಾ ಇರೋ ಮನೆನೇ ಮಾರಬೇಕು ಅಂದರೆ ಯಾರನ್ನ ಮೀಟ್ ಮಾಡಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಯ್ತಲ್ವಾ? ಸೊ ಅವರ ಎಲ್ಲ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ಅದನ್ನು ನೋಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಒಂದು ವಿಡಿಯೋಯಿಂದ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. ನೀವು ಇವಾಗ ಬರ್ತಾ ಇದ್ದೀರಾ ಅಂದರೆ ನಿಮಗೊಂದು ಯೂಸ್ಫುಲ್ ಮಾಹಿತಿಗಳು ಸಿಕ್ಕಿರುತ್ತೆ ಈ ವಿಡಿಯೋಯಿಂದ ಅಂತ ನಾನು ಅನ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.